ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಬಂದಿರುವ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ದೇವಕಿ ಮೇಡಮ್ ಸೇರಿದ ಎಲ್ಲರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂವನ್ನು ನಮ್ಮ ದೈಹಿಕ ಶಿಕ್ಷಕರಾದ ಶ್ರೀಯುತ ಮೋಹನ್ ಅವರು ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ದೇಶಿ ಸುಷ್ಮಾ ಭಂಡಾರಿ ಅಧ್ಯಕ್ಷರು JCI ಮಂಗಳೂರು, ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಕಾಜಲ್ ವಿದ್ಯಾರ್ಥಿನಿ ಇವರು ಹೂಗೊಟ್ಟು ಗೌರವಿಸ
ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀಮತಿ ವೀಣಾ ಮಂಗಳ ಕಾರ್ಪೊರೇಟರ್ ಜಪ್ಪಿನ ಮಗರು, ಇವರಿಗೂ ಕೂಡ ಆದರದ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸುತ್ತಿದ್ದೇನೆ. ಹಾಗೆ ಅತಿಥಿಗಳಾಗಿ ಬಂದ ಮತ್ತೋರ್ವ ನಮ್ಮ ಡಾಕ್ಟರ್ ಶಂಕರಾನಂದ ಇನೋಳಿ, ಸಮಾಜ ಸೇವಕರು ಹಾಗೂ ಪಾರಂಪರಿಕ ವೈದ್ಯರು ಕೂಡ ಆಗಿದ್ದಾರೆ. ನಮ್ಮ ಹಲವಾರು ವರ್ಷಗಳಿಂದ ಪರಿಚಿತರು ಆಗಿದ್ದಾರೆ ನಮಗೆ. ಹಾಗೆ ಅವರನ್ನು ಕೂಡ ಈ ಶಾಲೆಯ ಪರವಾಗಿ ಹಾಗೆ ಬಂದಂತಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜೆ.ಸಿ. ರವಿಚಂದ್ರ ಪಾಟಾಲಿ, ವಲಯ ಉಪಾಧ್ಯಕ್ಷರು ಜೆ.ಸಿ., ಇವರನ್ನು ಕೂಡ ಆದರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿಯ ಮುನೀರ್, ಈ ಸ್ಥಳೀಯರು ಮುನೀರ್, ಇವರು ಕೂಡ ಮಾಸೂಮ್ ಟೈಲ್ಸ್ ಮಾಲಕರು ಇವರು ನಮಗೆ ಕೊಡುಗೈದಾನಿಗಳಾಗಿದ್ದಾರೆ. ನಾವು ಕಾರ್ಪೊರೇಟರ್ ಅವರ ಮೂಲಕ ಮೊನ್ನೆ ಆರೋಗ್ಯ ತಪಾಸಣಾ ಶಿಬಿರ ಆಯಿತು ಉಚಿತವಾಗಿ. ಆಗ ನಾವು ಇವರಲ್ಲಿ ಕಾರ್ಪೊರೇಟರಲ್ಲಿ ಬೇಡಿಕೊಂಡಾಗ ಅವರು ಕೂಡಲೇ ಪ್ರತಿಸ್ಪಂದಿಸಿದ್ರು, ನಾವು ಯಾರನ್ನಾದರೂ ಅದಕ್ಕೆ ಕೊಡುವ ಹಾಗೆ ಮಾಡುತ್ತೇವೆ ಅಂತ. ಹಾಗೆ ಪ್ರೀತಿಪೂರ್ವಕ ಸಂತೋಷದಿಂದ ನಮ್ಮ ಮಾಸೂಮ್ ಟೈಲ್ಸ್ ಮಾಲಕರು ಅವರು ಕೂಡ ಇದಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಹೊರಗಡೆ ಇದ್ದಾರೆ, ಇನ್ನು ಬರುವವರು ಇದ್ದಾರೆ, ಅವರನ್ನು ಕೂಡ ಅವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜೆ.ಸಿ.ಐ. ಮೋಹನ್ ಹೆಗ್ಡೆ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಶಾಲೆಯ ಹಾಗೂ ಈ ಕ್ಷೇತ್ರದ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಗೀತಾ ಸಡ್ಡಾನ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಖದೀಜಮ್ಮ ಕೂಡ ಇದ್ದಾರೆ. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸಮಯಕ್ಕೆ ಸರಿಯಾಗಿ ನಮ್ಮ ಪೋಷಕರು ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಕಡೆಗೆ ಹೂಗೊಟ್ಟು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಮಕ್ಕಳು ಕೂಡ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿ ಅವರು ತಮಗೆ ತಿಳಿದಿರುವ ಸಸ್ಯಗಳನ್ನು ಹಿಡಿದುಕೊಂಡು ಕೂಡ ಬಂದಿದ್ದಾರೆ. ಬಹಳ ಸಂತೋಷದಿಂದ ಮಕ್ಕಳಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಎಲ್ಲ ಸಹ ಶಿಕ್ಷಕರು ಕೂಡ ಇದ್ದಾರೆ, ಅಡಿಗೆ ಸಿಬ್ಬಂದಿಗಳು ಕೂಡ ಇದ್ದಾರೆ. ಹಾಗೆ ಇದರಲ್ಲಿ ಸೇರಿದ ಇನ್ನಿತರು ಎಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಹಾಗೆ ಬಂದಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡಂತ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ದೇವಕಿ ಮೇಡಮ್ ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇವೆ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ನಾವು ಬರಮಾಡಿಕೊಂಡಿದ್ದೇವೆ. ನಮ್ಮ ಎಲ್ಲ ಅತಿಥಿಗಳು ಕೂಡ ನಮ್ಮ ಮುಂಭಾಗದಲ್ಲಿದ್ದಾರೆ. ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ವೇದಿಕೆಯ ಮೇಲ್ಗಡೆ ಇರುವಂಥ ಎಲ್ಲರೂ ಕೂಡ ಯೋಗ್ಯರು ಕೂಡ ಹೌದು. ತಮ್ಮೆಲ್ಲರೂ ಕೂಡ ಎಲ್ಲರೂ ನಾವು ವೇದಿಕೆಯಲ್ಲಿ ಕೂತ್ಕೊಳ್ತಿದ್ದೇವೆ ಆಗುವುದಿಲ್ಲ. ಹಾಗಾಗಿ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ. ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಪೋಷಕರು ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಮಾಧ್ಯಮದ ಬಂಧುಗಳಿದ್ದೀರಿ, V4 ಮಾಧ್ಯಮದವರು ಮತ್ತು ಪೊಸಕೋಲ್ 24/7 ಮಾಧ್ಯಮದ ಬಂಧುಗಳು ಕೂಡ ಇದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇನೆ. ಮಕ್ಕಳೇ, ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿರಬಹುದು, ಈ ಶಾಲೆಯ ಕಟ್ಟಡವನ್ನು ನಾವು ನೋಡ್ತಿದ್ದೇವೆ. ಸ್ವಲ್ಪ ಕಿವಿಗೊಡಿ. ಈ ಶಾಲೆಯ ಕಟ್ಟಡವನ್ನು ನೋಡ್ತಿದ್ದೇವೆ. ಬಹಳ ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಕಟ್ಟಡದ ಫೌಂಡೇಶನ್ ಇರ್ಬೋದು, ಎಲ್ಲವೂ ಕೂಡ ಇರ್ಬೋದು. ಸುಮಾರು 1969 ಲೆಕ್ಕಕ್ಕೆ ಒಂದು 52-53 ವರ್ಷಗಳ ಹಿಂದೆ ಈ ಶಾಲೆ ನಿರ್ಮಾಣ ಆಗುವಾಗ ಬರ್ತಾ ಇದ್ರು. ಆ ನಂತರ ಕೆಲವು ಅವಧಿಗಳಲ್ಲಿ ಕೆಲವು ಅಧ್ಯಕ್ಷಗಳು ಏನೋ ಶಾಲೆ ಸರಿಯಾಗಿ ಗೊತ್ತಿಲ್ಲದೆ ಇರಬಹುದು, ಸಂಪರ್ಕ ಕಡಿಮೆ ಆಗಿತ್ತು. ಈಗ ಮತ್ತೊಮ್ಮೆ ನಮ್ಮ ಶಾಲೆ ಕಡೆಗೆ ಸಂಪರ್ಕವನ್ನು ನೀಡಿದ್ದಾರೆ ನಮ್ಮ ಜೆ.ಸಿ. ಮಂಗಳೂರಿನ ಅಧ್ಯಕ್ಷರು ಸುಷ್ಮಾ ಮೇಡಮ್ ಅವರು. ಶಾಲೆಯನ್ನು ಗುರುತಿಸಿದ್ದಾರೆ. ಶಾಲೆಗಳಿಗೆ ನಮ್ಮಿಂದೇನಾಗಬೇಕು, ನಮ್ಮ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಬಹಳ ಆಸೆಯಿಂದ ಇಲ್ಲಿ ಬಂದಿದ್ದಾರೆ. ಒಂದು ಶಾಶ್ವತವಾದಂಥ ಯೋಜನೆಗಳು
JCI ಭಾರತದಲ್ಲಿ ಶಾಶ್ವತವಾದ ಯೋಜನೆಗಳನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವ ಮೂಲಕ ನಮ್ಮ ಶಾಲೆಗೆ ಬೇಕಾದಂಥ ಭೌತಿಕ ಸೌಕರ್ಯಗಳನ್ನು ನೀಡುವ ಮೂಲಕ, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ, ಮಕ್ಕಳ ಕಲಿಕೆಯ ಮಟ್ಟವನ್ನು ಹೆಚ್ಚು ಮಾಡುವ ಮೂಲಕ ಈ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೈಯನ್ನು ಜೋಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ JCI ವಲಯಾಧ್ಯಕ್ಷರು, JC ಸೆನೆಟರ್ ರಾಯನ್ ಉದಯ ಕ್ರಾಸ್ತರ್ ಅವರು. ಸರ್, ತಮ್ಮ ಉಪಸ್ಥಿತಿ ನಾವು ಬಹಳ ಖುಷಿಯಿಂದ ನಾವು ಇಲ್ಲಿ ಗೌರವಿಸಿದ್ದೇವೆ. ಈ ದಿವಸ ಅವರು ನಮ್ಮ ಪರಿಸರ ಕಾರ್ಯಕ್ರಮದಲ್ಲಿ ಗಿಡವನ್ನು ನೆಡುವ ಮೂಲಕ, ಕಹಿಬೇವಿನ ಗಿಡವನ್ನು ನೆಡುವ ಮೂಲಕ ನಮಗೆ ಉದ್ಘಾಟನೆ ಮಾಡಿದ್ದಾರೆ. ಕಹಿಬೇವು ಅದು ಕಹಿಯಾಗಿದ್ದರೂ ಕೂಡ ಅದು ನಮಗೆ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಒಂದು ಅಂಶವನ್ನು ನೀಡುವಂಥ ಒಂದು ಗಿಡ. ಶಿಕ್ಷಣ ಎನ್ನುವಂಥ ಸ್ವಲ್ಪ ಕಲಿಯುವಾಗ ನಮಗೆ ಕಹಿ ಆಗ್ತದೆ, ಕಷ್ಟ ಇರ್ತದೆ. ಅದೇ ರೀತಿ ನಮ್ಮ ಎಲ್ಲವೂ ಕೂಡ ಕಷ್ಟದಿಂದ ನಾವು ಮುಂದೆ ಬಂದರೆ ಮತ್ತೆ ಸುಖ ಸಿಗ್ತದೆ ಎನ್ನುವಂಥ ಒಂದು ಸಾಂಕೇತಿಕವಾದಂಥ ಗಿಡವನ್ನು ನೀಡುವ ಮೂಲಕ ಮುಂದಕ್ಕೆ ನಮ್ಮ ಶಾಲೆಯ ಅಭಿವೃದ್ಧಿ ಕಡೆ ಕೈ ಜೋಡಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ದಿವಸ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ವಲಯಾಧ್ಯಕ್ಷರು ಶ್ರೀಯುತ ರಾಯನ್ ಉದಯ ಕ್ರಾಸ್ತರ್ ಅವರು. ಸರ್, ತಾವು ಈ ದಿವಸದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕು. ನಮ್ಮೆಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಬೇಕಂತ ವಿನಂತಿ ಮಾಡ್ಕೋತೀವಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्तिः. ॐ शान्ति शान्ति शान्तिः. ॐ शान्ति शान्ति शान्तिः. ಕತ್ತಲೆಯನ್ನು ದೂರ ಮಾಡುವಂಥ ಬೆಳಕು, ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಬೆಳಗಿಸುವಂಥ ಈ ಒಂದು ಬೆಳಕು ಬಹುಶಃ ನಮ್ಮೆಲ್ಲ ಜೀವನದಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದೆಡೆಗೆ ನಮ್ಮೆಲ್ಲರೂ ಕೂಡ ಅಭಿವೃದ್ಧಿಯ ಪಥದೆಡೆಗೆ ಸಾಗಿಸುವಂತಾಗಲಿ ಎನ್ನುವಂಥದ್ದು ಶುಭ ಹಾರೈಕೆಯೊಂದಿಗೆ ನಮ್ಮೆಲ್ಲ ಅತಿಥಿಗಳು ಕೂಡ ಈ ದಿವಸದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳು ಕಾರ್ಯಕ್ರಮವನ್ನು. ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸುಷ್ಮಾ ಭಂಡಾರಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಇಲ್ಲಿಯ ಸಾರ್ವಜನಿಕರೇ, ಮಂಗಳೂರಿನ ಎಲ್ಲ ಘಟಕದ ಸದಸ್ಯರೇ, ಬಹಳ ಸಂತೋಷ ಆಗ್ತಾ ಇರುವಂಥದ್ದು. ಬಹುಶಃ ನಾನು ಹುಟ್ಟುವುದಕ್ಕೆ ಮುಂಚೆ ಹುಟ್ಟಿಕೊಂಡಿರುವಂತಹ ಮಂಗಳೂರು ಈ ಒಂದು ಘಟಕ ನಮ್ಮ ವಲಯ 15ರಲ್ಲಿ ಪ್ರಪ್ರಥಮ ಘಟಕ. ಇದರ ನಂತರವೇ ಉಳಿದೆಲ್ಲ ಘಟಕಗಳು ಕೂಡ ಹುಟ್ಟಿಕೊಂಡಿರುವಂಥದ್ದು. ಅದರ ಸುಮಾರು 75 ವರ್ಷಗಳಷ್ಟು ಹಳೆಯ ಘಟಕ. ಈ ಘಟಕದ ಮುಖಾಂತರ ನಮ್ಮ ಘಟಕಗಳೆಲ್ಲ ಹುಟ್ಟಿಕೊಂಡಿರುವಂಥದ್ದು. ಬಹಳ ಹೆಮ್ಮೆ ಆಗುವಂಥದ್ದು. ಈ ಒಂದು ಘಟಕ ಈ ವರ್ಷ ಹಲವಾರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರುವಂತಹ ಪರ್ಮನೆಂಟ್ ಪ್ರಾಜೆಕ್ಟ್ ಅದನ್ನು ಕಂಟಿನ್ಯೂ ಮಾಡಿಕೊಂಡಿರುವಂಥ ಈ ವರ್ಷದ ಅಧ್ಯಕ್ಷರು. ತುಂಬ ಸಂತೋಷ ಆಗ್ತಾ ಇದೆ. ಪರಿಸರ ದಿನಾಚರಣೆಯ ನಾವು ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭವನ್ನು ಕೂಡ ಮಾಡಿರುವಂಥದ್ದು. ನಾಳೆ ಪರಿಸರ ದಿನಾಚರಣೆ ಇದೆ. ಅದಕ್ಕೆ ಇವತ್ತೊಂದು ಈ ಒಂದು ಡ್ರೈವನ್ನು ಮಂಗಳೂರು ಘಟಕದಿಂದ ಪ್ರಾರಂಭಿಸಿರುವಂಥದ್ದು ಬಹಳ ಸಂತೋಷವನ್ನು ಕೊಟ್ಟಿದೆ. ಹಲವಾರು ನಾಯಕರನ್ನು ನಮ್ಮ ಈ ಒಂದು ವಲಯ 15ಕ್ಕೆ ನೀಡಿರುವಂತಹ ಘಟಕ. ಅಧ್ಯಕ್ಷರಿಗೆ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. JCI ಅಂತ ಹೇಳುವ ಸಂದರ್ಭದಲ್ಲಿ ಕೆಲವರು ಆಲೋಚನೆ ಮಾಡ್ತಾರೆ, ಇದೊಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಇವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದರ ಆ್ಯಕ್ಚುಯಲ್ ಉದ್ದೇಶ ಇರುವಂಥದ್ದು ಏನು ಅಂತ ಹೇಳಿದರೆ ವ್ಯಕ್ತಿತ್ವ ವಿಕಾಸನ. ಬಹುಶಃ ಲಯನ್ಸ್, ರೋಟರಿ ಎಲ್ಲ ಸಂಸ್ಥೆಗಳಿಗೆ ನಾವು ಕಂಪ್ಯಾರಿಸನ್ ಮಾಡುವಾಗ ಬೇರೆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇರುವಂತಹ ಒಂದು ಸಂಸ್ಥೆ JCI. ಮಹಾಯುದ್ಧದಲ್ಲಿ ಆಗಿರುವಂತಹ ಸಾವು ನೋವುಗಳನ್ನು ಕಂಡಂತಹ ಹೆನ್ರಿ ಕಿಸೆಂಬರ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಈ ಸಾವು ನೋವುಗಳಿಗೆ ಒಂದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಕೊಡಬೇಕು. ನಾವು ಆಯುಧಗಳನ್ನು, ನಮಗೆ ಯಾರಾದರೂ ಅಟ್ಯಾಕ್ ಮಾಡುವಾಗ ಆಯುಧಗಳನ್ನು ರೆಡಿ ಮಾಡಿ ಇಟ್ಕೊಳ್ತೇವೆ, ನಾವು ಕೂಡ ಫೈಟ್ ಮಾಡಬೇಕು ಅಂತ. ಆದರೆ ಅವರು ಕನಸು ಕಂಡದ್ದು ಹಾಗಲ್ಲ. ಇದಕ್ಕೆ ಇರುವಂಥ ರೂಟ್ ಕಾಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಯಾಕೋಸ್ಕರ ಈ ಯುದ್ಧಗಳಾಗ್ತದೆ ಮತ್ತು ಸಮಾಜದಲ್ಲಿ ಒಳ್ಳೆಯ ಯುವಕರನ್ನು ನಾವು
ಒಳ್ಳೆಯ ರೀತಿಯಲ್ಲಿ ಬೆಳೆಸಿದರೆ ಖಂಡಿತವಾಗಿಯೂ ಕೂಡ ಇಂಥ ಯುದ್ಧಗಳು ಆಗುವುದಿಲ್ಲ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಸಂಸ್ಥೆ ಹುಟ್ಟಿಕೊಂಡಿದ್ದು. ಅತ್ಯಂತ ವೇಗವಾಗಿ ಪ್ರಪಂಚದಾದ್ಯಂತ ಪಸರಿಸಿಕೊಂಡು ಸುಮಾರು 100ಕ್ಕಿಂತ ಅಧಿಕ ದೇಶಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಸಂಘಟನೆ, ಯುವಕರ ಸಂಘಟನೆ ಮುಂದುವರಿತಾ ಇದೆ. ಇದಕ್ಕೆ ಒಂದು ಏಜ್ ಲಿಮಿಟ್ ಕೂಡ ಇದೆ. ಕೇವಲ 40 ವರ್ಷದ ಒಳಗಿನವರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುವಂಥದ್ದು. ಈ ಒಂದು ಸಂಸ್ಥೆ ಬಗ್ಗೆ ನಾನು ಹೇಳಬೇಕು ಅಂತಾದರೆ, ನಮ್ಮಲ್ಲಿ 25 ವಲಯಗಳಿದೆ, 25 ವಲಯಗಳಿದೆ. ಅದರಲ್ಲಿ ಒಂದು ವಲಯ ನಮ್ಮದು 15 ಅಂತ ಹೇಳ್ತೇವೆ, ಝೋನ್ 15 ಅಂತ ಹೇಳ್ಕೊಂಡು. ಇಡೀ JCI ಇಂಡಿಯಾದಲ್ಲಿ 25 ವಲಯಗಳಲ್ಲಿ 15 ವಲಯಗಳಿದೆ. ಇದರ ಎಷ್ಟು ಜಿಯೋಗ್ರಫಿಕಲ್ಲಿ ಹೇಳೋದಿದ್ರೆ, ಬಡ್ಕಾಳದಿಂದ ಸಾಧಾರಣ ಸುಳ್ಯ ತನಕದ ಒಂದಿಷ್ಟು ಏರಿಯಾದಲ್ಲಿ ಸುಮಾರು 80ಕ್ಕಿಂತ ಮಿಗಿಲಾದಂಥ ಘಟಕಗಳಿದ್ರೆ ಅದರ ಝೋನ್ ಪ್ರೆಸಿಡೆಂಟ್ ನಾನಾಗಿದ್ದೇನೆ. ಮಂಗಳೂರು ಒಂದು ಘಟಕದ ಅಧ್ಯಕ್ಷರು ಸುಷ್ಮಾ ಭಂಡಾರಿ ಅವರು. ಇದು ಸಂಕ್ಷಿಪ್ತವಾಗಿ ನಿಮಗೆ ನಾನು ನಮ್ಮ ವಲಯದ ಬಗ್ಗೆ ಪರಿಚಯ ಮಾಡಿಕೊಂಡಿರುವಂಥದ್ದು. ನಾನು ಕೂಡ ಸುಮಾರು 2017ರಲ್ಲಿ ಒಬ್ಬ ಘಟಕ ಅಧ್ಯಕ್ಷ ಆಗಿದೆ. ಆ ಸಂದರ್ಭದಲ್ಲಿ ನನಗೂ ಕೂಡ ನೆನಪಿದೆ, ನಾವು ಕೂಡ ತುಂಬ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿದ್ದೇವೆ. ಗಿಡವನ್ನು ನೆಡುವಂಥದ್ದು ಅಥವಾ ನೆಟ್ಟು ಅದನ್ನು ಪೋಷಣೆ ಮಾಡುವಂಥದ್ದು. ಸುಮ್ಮನೆ ನಾಮಕಾವಸ್ತಿ ಗಿಡವನ್ನು ನೆಟ್ಟರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ತುಂಬ ಕೆಲ ಪರಿಸರ ದಿನಾಚರಣೆ ಬರುವಾಗ ಒಂದು ಸೆಲ್ಫಿ ತೆಗಿತೇವೆ, ಒಂದು ಗಿಡವನ್ನು ನೆಡ್ತೇವೆ ಮತ್ತು ಮರೆತು ಬಿಡ್ತೇವೆ. ಹಾಗೆ ಆಗಬಾರ್ದು. ಪರಿಸರ ದಿನದ ನಮಗೂ ಒಂದಿಷ್ಟು ಜಾಗಗಳಿರ್ತದೆ. ನನ್ನ ಊರಲ್ಲಿ ಒಂದಿಷ್ಟು ಜಾಗ ಇದೆ. ನಾನು ಏನು ಮಾಡಿದೆ ಅಂತೇಳಿ ನನ್ನ ಬೇಲಿಯ ಸುತ್ತಲೂ ಗಿಡಗಳನ್ನು ನೆಟ್ಟಿದ್ದೆ. ನನಗೀಗ KEB ಅವರು ಬಂದಾಗ ಪ್ರತಿ ಸಲ ಬೈಯುವಂಥದ್ದು, ಅವರ KEB ಎಕ್ಸ್ಟ್ರಾ ಹೈ ಟೆನ್ಷನ್ ವೈರ್ ಮೇಲಿಂದ ಹೋಗಿದೆ, ಅದರ ಕೆಳಗಡೆ ಉದ್ದಕ್ಕೆ ಗಿಡ ಸುಮಾರು 450 ಗಿಡಗಳನ್ನು ಇವತ್ತಿಗೂ ಕೂಡ ಬದುಕಿದೆ ಮತ್ತು ಅದೆಲ್ಲ ದೊಡ್ಡ ಮರಗಳಾಗಿ ಇವತ್ತು ಬೆಳೆದು ನಿಂತಿರುವಂಥದ್ದನ್ನು ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ನಾವು ನೋಡ್ಬೋದು, ಇತ್ತೀಚೆಗಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ನಮ್ಮ ನಾಡಿಗೆ ಬರ್ತದೆ. ಮಂಗಗಳಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿ. ಯಾಕೆ ಬರ್ತದೆ ಅಂತೇಳಿದ್ರೆ ಅವಕ್ಕೆ ತಿನ್ನಲಿಕ್ಕೆ ಆಹಾರ ಇಲ್ಲ. ನಾವೆಲ್ಲ ಕಾಡನ್ನು ನಾಶ ಮಾಡಿದ್ದೇವೆ, ಈಗ ಅವಕ್ಕೆ ತಿನ್ನಲಿಕ್ಕೆ ಏನೂ ಇಲ್ಲ. ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹಲವು ಗಿಡಗಳನ್ನು ನೆಡ್ತಾರೆ. ಅವ್ರು ಯಾವುದು ನೆಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಾಗಿ ಸಾಗವಾನಿ, ಮಾಗನಿ ಇಂಥ ಗಿಡಗಳು ನೆಡ್ತಾರೆ. ಅದರಲ್ಲಿ ಅವಕ್ಕೆ ತಿನ್ನಲಿಕ್ಕೆ ಏನೂ ಸಿಗೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನನ್ನ ಅಧ್ಯಕ್ಷೀಯ ವರ್ಷದಲ್ಲಿ ನಾವು ಕಾಡುಗಳಲ್ಲಿ ಹಣ್ಣು ಹಂಪಲಿನ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು. ತುಂಬ ಯಶಸ್ವಿ ಕಾರ್ಯಕ್ರಮಗಳು ಈ ಒಂದು ಸಂದರ್ಭದಲ್ಲಿ ಆಗಿದೆ. ಇಲ್ಲಿ ತುಂಬ ವಿದ್ಯಾರ್ಥಿಗಳಿದ್ದೀರಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಾವಿಲ್ಲಿ ಇಷ್ಟು ಜನ ಇದ್ದೇವೆ, ನಮ್ಮ ಮನೆಗಳಲ್ಲಿ 1-2 ಗಿಡಗಳನ್ನು ನೆಟ್ಟರೂ ಕೂಡ ಒಂದು ಪರಿಸರದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು. ಮಕ್ಕಳಿಗೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಇರೋದಿಲ್ಲ. ನಾವು ಇಲ್ಲಿರುವಂಥದ್ದು ಒಂದು ಅದ್ಭುತವಾದಂಥ ಒಂದು ಏರಿಯಾ. ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಡಿಸ್ಟ್ರಿಕ್ಟ್ಗಳಲ್ಲಿ ನಮಗೆ ಉಸಿರಾಡಲಿಕ್ಕೆ ಗಾಳಿಯ ಏನೂ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದರೆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಡೆಲ್ಲಿ ಅಥವಾ ಬಾಂಬೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋದರೆ ನಮಗೆ ಗಾಳಿ ಕೂಡ ಒಂದು ಸಮಸ್ಯೆ ಅಂತ ಗೊತ್ತಾಗ್ತದೆ. ನಾನು ನನ್ನ ಊರಲ್ಲಿದ್ದಂಥ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಅಂತ ಹೇಳುವಂಥದ್ದು ನನಗೆ ಗೊತ್ತೇ ಇಲ್ಲ. ನಾವು ನಮ್ಮ ಪಯಸ್ವಿನಿ ಹೊಳೆ ಅಂತ ಒಂದು ಹರಿತಾ ಇದೆ, ಅಲ್ಲಿ ಎಲ್ಲಿ ಕೂಡ ಒಂದು ಸ್ವಲ್ಪ ಗುಂಡಿ ತೆಗೆದ್ರೆ ನೀರು ಸಿಗ್ತದೆ. ನಮಗೆ ನೀರು ಭೂಮಿಯಲ್ಲಿ ಸಿಗುವುದಿಲ್ಲ ಅಂತ ಹೇಳುವ ಕಲ್ಪನೆ ಕೂಡ ನನಗಿಲ್ಲಾಯಿತು. ನಾನು ಯಾವಾಗ ಮಂಗಳೂರಿಗೆ ಬಂದೆ, ಇಲ್ಲಿ ಮುನ್ಸಿಪಾಲ್ಟಿಯ ಟ್ಯಾಪಲ್ಲಿ ಮಡ್ ನೀರು ಬರುವಂಥದ್ದು, ಟ್ಯಾಪ್ ಓಪನ್ ಮಾಡಿದ ತಕ್ಷಣ ತುಂಬ ಕೆಂಪಾಗಿರುವ ನೀರು ಬರುವಂಥದ್ದು, ಅದನ್ನು ಸೋಸಿಕೊಂಡು ನೀರು ಕುಡಿತಾ ಇದ್ದೆವು. ಆಗ ಗೊತ್ತಾಯಿತು, ನೀರಿದು ಕೂಡ ಸಮಸ್ಯೆ ಇದೆ ಅಂತೇಳಿ. ಇಂಥ ಒಂದು ವಾತಾವರಣ ಮುಂದಿನ ದಿನಗಳಲ್ಲಿ ನಮಗೆ ಉಸಿರಾಡಲಿಕ್ಕೆ ಗಾಳಿ ಕೂಡ ಸಿಗದಂಥ ಪರಿಸ್ಥಿತಿ ಕೂಡ ಬಂದರೆ ನಾವೇನು ಆಶ್ಚರ್ಯ ಪಡಬೇಕು ಅಂತ ಏನಿಲ್ಲ. ಅದಕ್ಕೋಸ್ಕರ ಆದಷ್ಟು ನಾವು ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಲೇಬೇಕು. ಹೆಚ್ಚಿನ ಈಗ ಶಾಲೆಗಳಲ್ಲೆಲ್ಲ ತುಂಬ ಅವೇರ್ನೆಸ್ ಕಾರ್ಯಕ್ರಮಗಳು ಆಗ್ತಾ ಇದೆ. ನನಗೆ ಗೊತ್ತಿದೆ, ನನ್ನ ಮಗಳು ಕೂಡ ಅಷ್ಟೇ. ಅವಳು ಎಷ್ಟು ಚಾಕ್ಲೇಟ್ ಅದು ಇದನ್ನು ತಿಂದರೆ ಎಲ್ಲ ಕಾರಿನ ಒಳಗಾಗ್ತಾಳೆ, ಹೊರಗೆ ಹಾಕ್ಲಿಕ್ಕೆ ಅವಳು ಬಿಡೋದಿಲ್ಲ. ನಾನು ಒಂದ್ಸಲ ಹೀಗೆ ಚಾಕ್ಲೇಟನ್ನು ಹೀಗೆ ತೆಗೆದು ಹೀಗೆ ನಾನು ಡೋರಿನ ಹೀಗೆ ಇಡುವಾಗ ಅವಳು ನನಗೆ ಹೇಳಿದ್ಲು, ನೀವು ನೀವು ಇದನ್ನು ಹಾಕಿ, ನಾಳೆ ಹೊರಗೆ ಹಾಕ್ಲಿಕ್ಕೆ ಇಟ್ಟದಲ್ಲ, ನಾನು ಇಟ್ಕೊಂಡದ್ದು ಕೈಯಲ್ಲಷ್ಟೇ ಅಂತೇಳಿ. ನೋಡಿ, ಈ ಅವೇರ್ನೆಸ್ಗಳು ಮಕ್ಕಳಲ್ಲಿ ಬಂದರೆ ಖಂಡಿತವಾಗಿಯೂ ಕೂಡ ಅದು ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಪರಿಸರ ಹಾಳಾಗುವುದನ್ನು ನಾವು ನಮ್ಮ ಮಕ್ಕಳಿಂದ ಇನ್ನು ಪ್ರಾರಂಭ ಮಾಡಬೇಕಾದಂಥ ಒಂದು ವಿಷಯ. ಇನ್ನು ಶಾಲೆ ಬಗ್ಗೆ ಹೇಳಬೇಕು ಅಂತ ಆದರೆ, ನಿಮ್ಮ ಅತ್ಯಂತ ಕ್ಲೋಸ್ ಇರುವಂಥ ಅಥವಾ ನಿಮಗೆ ಅತ್ಯಂತ ಪ್ರೀತಿಯ ಟೀಚರ್ಸ್ಗಳು ಯಾರು ಅಂತ ಕೇಳಿದರೆ ನಾವು ಖಂಡಿತವಾಗಿ ಹೇಳೋದು ನಮ್ಮ ಪ್ರೈಮರಿ ಟೀಚರ್ಸ್ಗಳೇ ನಮಗೆ ಅತ್ಯಂತ ಪ್ರಿಯರು. ಯಾಕಂತ ಹೇಳಿದರೆ ನಾವು ಆ ಒಂದು ಸಣ್ಣ, ಈಗ ಕೂಡ ನಾವು ನಮ್ಮ ಶಾಲೆಗಳಿಗೆ ಪ್ರೈಮರಿ ಶಾಲೆಗೆ ಹೋಗುವಂಥ ಒಂದು
ಆ ಖುಷಿ ನಮಗೆ ಬೇರೆ ಯಾವ ಶಾಲೆಗಳಲ್ಲಿ ಸಿಗೋದಿಲ್ಲ. ನಾವು ಡಿಗ್ರಿ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿ ಏನೂ ಮಾಡಿರ್ಬೋದು, ಆದರೆ ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲಿಗೆ ಹೋಗುವಂಥ ಪ್ರೀತಿ ಬಹುಶಃ ಎಚ್ ಎಮ್ ಅವರು ಇಲ್ಲೇ ಇದ್ದಾರೆ. ಇಷ್ಟು ಮಕ್ಕಳ ಪ್ರೀತಿ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತದೆ. ಮತ್ತು ನಿಮ್ಮ ತ್ಯಾಗ ತುಂಬ ದೊಡ್ಡದು. ಈ ಮಕ್ಕಳನ್ನು ನೋಡಿ, ಮಾತಾಡ್ತಾ ಇದ್ದಾರೆ, ಅವರವರಷ್ಟಕ್ಕೆ ಅವರದೇ ಲೋಕದಲ್ಲಿ ಇರ್ತವೆ. ನೀವು ಎಂಥ ಸ್ಪೀಚ್ ಬೇಕಾದರೂ ಕೊಡಿ, ಅವರಿಗೆ ಅದು ಬಿದ್ದೇ ಹೋಗಲಿಲ್ಲ. ಮಕ್ಕಳಂದರೆ ಹಾಗೆ, ಅದೊಂದು ಖುಷಿಯೇ ಬೇರೆ. ಬಹುಶಃ ನೀವೆಲ್ಲ ಪುಣ್ಯ ಮಾಡಿರ್ತೀರಿ ಇಂಥ ಒಂದು ಶಾಲೆಗಳಲ್ಲಿ ನೀವಿರುವಂಥದ್ದು. ನಾವು ಕೂಡ ತುಂಬ ಸಂತೋಷ ಪಡ್ತೇವೆ. JCI ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಮಾಡ್ತದೆ. ನಮಗೆ ತುಂಬ ಏನು ಖುಷಿಯನ್ನು ಕೊಡೋದು ಯಾವ ಶಾಲೆಗೆ ಅಂತ, ಸರ್ಕಾರಿ ಶಾಲೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮತ್ತು ಇಡೀ ದೇಶಾದ್ಯಂತ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಕ್ಕಳಿಗೆ ಅರ್ಥ ಆಗಿ ಚಪ್ಪಾಳೆ ತಟ್ಟಿದ್ದಲ್ಲ, ನಿಲ್ಸು ಮಾರ ಅಂತ ತಪ್ಪಿದೆ ಗೊತ್ತಿಲ್ಲ ನನಗೆ. ತುಂಬ ಖುಷಿ ಆಯಿತು ನಿಮ್ಮ ಒಂದು ರಿಯಾಕ್ಷನನ್ನು ನೋಡುವಾಗ. ತುಂಬ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಶಾಲೆಗಳಲ್ಲೇ ಮಾಡ್ತೇವೆ. ಯಾಕಂತ ಸ್ವಲ್ಪ ಖುಷಿ ಆಗ್ತಾ ಇದೆ. ನಾವು ಕೂಡ ಮುಂದಿನ ದಿನ ಒಂದು ಇಂಗ್ಲೀಷ್ ಮೀಡಿಯಂ ಆದರೆ ಬಿಡಿ, ಇನ್ನು ಶಾಲೆಗಳು ಕೂಡ ತುಂಬಿ ತೊಳುಕ್ತದೆ, ಏನು ತೊಂದರೆ ಇಲ್ಲ. ಸರ್ಕಾರ ಒಳ್ಳೆಯ ಒಂದು ಹೆಜ್ಜೆಯನ್ನು ಕೂಡ ಇಟ್ಟಿದೆ. ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಈ ಒಂದು ಘಟಕದ ಅಧ್ಯಕ್ಷರಿಗೆ, ಈ ಒಂದು ಶಾಲೆಗೆ, ಸ್ಪೆಷಲಿ ನಮ್ಮ JCI ಸಂಸ್ಥೆಗೆ ನಮ್ಮ ಜೊತೆ ಸೇರಿಕೊಂಡು ನೀವು ಕೂಡ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಹೆಚ್ಚಿನ ಕಾರ್ಯಕ್ರಮಗಳು ಇಂಥ ಶಾಲೆಗಳಲ್ಲಿ ನಡೀಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ JCI. 72 ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಕೊಡೆಯನ್ನು ನೀಡುವ ಮೂಲಕ ಮಕ್ಕಳಿಗೆ ಮಳೆಗಾಲದಲ್ಲಿ ಯಾರೂ ಕೂಡ ನೆನೆದುಕೊಂಡು ಹೋಗಬಾರ್ದು, ಎಲ್ಲರೂ ಕೂಡ ಸುಖಿಗಳಿರಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಶಾಲೆಗೆ ಕೊಡುಗೆ ನೀಡಿದ್ದಾರೆ. ಈಗ ಆ ಕೊಡುಗೆಯನ್ನು ವಿತರಣೆ ನಾವು ಕೂಡ ಮಾಡಲಿಕ್ಕಿದ್ದೇವೆ. 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಡಿ. 3 ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ನಾವು ಈಗ ಕೊಡುಗೆಯನ್ನು ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಈಗ ನಿರ್ವಹಿಸಬೇಕಂತ ಮುನೀರ್ ಸರ್ ಹಾಗೂ ನಮ್ಮ ವೀಣಾಮಂಗಳ ಮೇಡಮ್ ಅವರು ಬಹಳ ಪ್ರಯತ್ನ ಪಟ್ಟು ಈ ಶಾಲೆಗೆ ಕೊಡುಗೆಯನ್ನು ಗುರುತಿಸಿಕೊಡುವಲ್ಲಿ ಬಹಳ ಪಾತ್ರವನ್ನು ವಹಿಸ್ತಾರೆ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮ ಕೇಳಿ, ಮೊನ್ನೆ ಪುಸ್ತಕದ ವಿಚಾರ ಕೇಳುವಾಗಲೂ ಕೂಡ ಅವರು ನಾನು ಕೊಡೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನಷ್ಟು ಕಾರ್ಯಕ್ರಮ ನಮ್ಮೊಟ್ಟಿಗೆ ಅವರು ಜೋಡಿಸ್ಕೊಳ್ಲಿಕ್ಕಿದ್ದಾರೆ. ಹಾಗೆಲ್ಲ ಕಾರ್ಯಕ್ರಮವೂ ಕೂಡ ವೀಣಾಮಂಗಳ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತದೆ ಎನ್ನುವಂಥ ಮಾತುಗಳನ್ನು ಆಡುತ್ತಾ ಈಗ ಕೊಡುಗೆಯನ್ನು ವಿತರಣೆ ಮಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಬಹುಶಃ ಅವರಿಗೂ ಕೂಡ ನಾವು ಈ ಒಂದು ಕೊಡುಗೆ ನೀಡಿದಂಥ ಅವರಿಗೆ ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಅಭಿನಂದಿಸಬೇಕು. ಅವರಿಗೆ ಇನ್ನಷ್ಟು ಕೊಡುಗೆಗಳನ್ನು ನೀಡುವಂಥ ಅಥವಾ ಇನ್ನಷ್ಟು ಒಳ್ಳೆಯ ಈ ಬಡ ಮಕ್ಕಳ ಅಭಿವೃದ್ಧಿಗೆ ಸಹಕರಿಸುವಂಥ ಮನೋಭಾವ ಕೂಡ ಬೆಳೆಯಲಿ ಅನ್ನುವಂಥದ್ದು ತಮ್ಮ ಎಲ್ಲರೂ ಕೂಡ ಒಂದು ಆಶೀರ್ವಾದಪೂರ್ವಕ ಚಪ್ಪಾಳೆ, ಮತ್ತೊಮ್ಮೆ ಚಪ್ಪಾಳೆ. ರಾಜೇಶ್ ನಾಯರ್ ಅವರು ಇಬ್ಬರನ್ನು ಕೂಡ ನಾವು JCI ಸಂಸ್ಥೆಗಳ ಪರವಾಗಿ, ನಮ್ಮ ಶಾಲೆ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದ್ದೇವೆ. ಇನ್ನೊಂದು, ನಾವು ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೆವು. ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಕೂಡ ನಾವು ನಮ್ಮ ಶಾಲೆಯಲ್ಲಿ ಚಿತ್ರ ಬಿಡಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು. ಇದಕ್ಕೆ ನಾವು ಬಹುಮಾನವನ್ನು ಕೊಡ್ತೇವೆ ಅಂತೇಳಿ JCI ಅಧ್ಯಕ್ಷರು ಬಂದಿದ್ದರು ನಿನ್ನೆ. ಖುಷಿಯಾಯಿತು. ಅವರು ಕೂಡ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ್ರು, ಮಕ್ಕಳೊಟ್ಟಿಗೆ ಕೈ ಜೋಡಿಸಿದರು. ಅದಕ್ಕೆ 3 ಮಂದಿಯನ್ನು ಗುರುತಿಸಿಕೊಂಡು ಬಹುಮಾನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಒಂದು ಬಹುಮಾನ ಕೂಡ ಈ ಸಾರಿ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಪ್ರಥಮ ಬಹುಮಾನ ಫಾತಿಮಾ ರಫಾ, 7ನೇ ತರಗತಿ ಫಾತಿಮಾ ರಫಾ, ನಮ್ಮ JCI ಅಧ್ಯಕ್ಷರು. ಫಾತಿಮಾ ರಫಾ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಚಿತ್ರ ಸ್ಪರ್ಧೆಯಲ್ಲಿ. ದ್ವಿತೀಯ ಸ್ಥಾನ ಕಾಜಲ್. ತೃತೀಯ ಸ್ಥಾನ ಜಗದೀಶ್. ಬಹುಮಾನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ಬಹುಮಾನ ವಿತರಿಸಿದಂಥ ನಮ್ಮ ಅಧ್ಯಕ್ಷರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಎಲ್ಲರೂ ಕೂಡ ಭಾಗವಹಿಸಿದಿರಿ ಈ ಒಂದು ಸ್ಪರ್ಧೆಯಲ್ಲಿ. ಎಲ್ಲರೂ ಕೂಡ
ಒಳ್ಳೆಯ ಚಿತ್ರವನ್ನು ಮಾಡಿದಿರಿ. ನಿಮಗೆ ಕೂಡ ಈ ಕಂಪಾಸ್ ಬಾಕ್ಸನ್ನು ಕೊಟ್ಟಿದ್ದಾರಲ್ಲ, ಅದು ಕೂಡ ಒಂದು ಬಹುಮಾನ ಅಂತೇಳಿ ಸ್ವೀಕಾರ ಮಾಡಿಕೊಡಿ, ಆಗ್ಬೋದಾ? ಈಗ ಪ್ರೈಸ್ ಕೊಟ್ಟಿದ್ದಾರಲ್ಲ ನಮ್ಮ ಮೇಡಮ್ ಅವರು, ಜೋರಾದ ಚಪ್ಪಾಳಿ ಕೊಡಿ, ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮಗಳಿಗೆ ನಮ್ಮ ಯಾವತ್ತೂ ಸಹಕರಿಸಿರುವಂಥ ಈ ಭಾಗದ ಕಾರ್ಪೊರೇಟರ್ ಅವರು ಶ್ರೀಮತಿ ವೀಣಾಮಂಗಳ ಮೇಡಮ್ ಅವರು ಇನ್ನೀಗ ಅತಿಥಿಯ ನೆಲೆಯಲ್ಲಿ. ಬೋರ್ಡು ಹಳತಾಗಿತ್ತು, ಈಗ ಒಂದು ನೂತನವಾಗಿ ಅವರು ಒಂದು ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಅಲ್ಲಿ ಬಂದಂತಹ ವಲಯದ ಅಧ್ಯಕ್ಷರಾದ ರಾಯನ್ ಅವರು ಹಾಗೂ ನಮ್ಮ ಮೇಡಮ್ ಸುಷ್ಮಾ ಭಂಡಾರಿ ಅವರಿಗೂ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ CRP ಆದಂಥ ಗೀತಾ ಮೇಡಮ್ ಮತ್ತು ನಮಗೆ ಕೊಡುಗೈದಾನಿಯಾಗಿ ಮಾಸೂನ್ ಟೈಲ್ಸಿನ ಮಾಲಕರಾದ ಮುನೀರ್ ಅವರು ಕೊಡೆಯನ್ನು ನಾವು ಕೇಳಿದ ಕೂಡಲೇ ಎಷ್ಟು ಬೇಕು ಮೇಡಮ್ ಅಂತ ಹೇಳಿ ಒಂದು 72 ಕೊಡೆಯನ್ನು ಸಹ ವಿತರಣೆ ಮಾಡಿದ್ದಾರೆ ಇದರ ಮೂಲಕ. ಹಾಗೆ ನಮ್ಮ JC ವಲಯದ ಎಲ್ಲ ಸರ್ವ ಸದಸ್ಯರು ನಮ್ಮ ಆಯುರ್ವೇದಿಕ್ ಬಗ್ಗೆ ನಮಗೆ ಮಾಹಿತಿ ಕೊಡಲು ಬಂದಂತಹ ಶಂಕರ್ ಅವರಿಗೂ ಮತ್ತೆ ಹಾಗೆ ಎಲ್ಲ ಮಕ್ಕಳಿಗೆ ಮತ್ತೆ ನಮ್ಮ ಪೋಷಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಬಿಜೆಪಿಯ ಶಕ್ತಿ ಕೇಂದ್ರ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಅವರಿದ್ದಾರೆ, ಬೂತಿನ ಅಧ್ಯಕ್ಷರಾದ ನಾಗೇಶ್, ಸುಜಾತ ಕೊಟ್ಟಾರಿ ಹಾಗೂ ರಾಜಣ್ಣ ಅವರಿದ್ದಾರೆ. ಇವರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ನಮ್ಮ ಮೇಡಮ್ ಬೇಡಿಕೆ ಇಟ್ಟಿದ್ರು, ಒಂದು ಮೊನ್ನೆ ಪ್ರಾರಂಭೋತ್ಸವದ ದಿವಸ ನಮಗೆ ಒಂದು ಮಕ್ಕಳಿಗೆ ಮೂಲಭೂತ ಒಂದು ಸೌಕರ್ಯ ಅಂದರೆ ಮಳೆಗೆ ಈ ಸತಿ ನೆನೆಯಬಾರ್ದು, ಅವರ ಎಲ್ಲ ಸಹಕಾರದಿಂದ ಒಂದು ಸಾಧಾರಣ ಒಂದು 2 ವರ್ಷದ ಮುಂಚೆ ಒಂದು 40 ಮಕ್ಕಳಿದ್ರು, ಈಗ 72 ಮಕ್ಕಳ ತನಕ ಬಂದಿದ್ದಾರೆ. ಶಿಕ್ಷಕ ವೃಂದದವರ ಎಲ್ಲ ಸಹಕಾರದಿಂದ ದಿನೇ ಹೆಚ್ಚು ಅಡ್ಮಿಷನ್ ಆಗ್ತಾ ಉಂಟು. ಮೊನ್ನೆ ಪ್ರಾರಂಭೋತ್ಸವ ದಿವಸ ಸಹ ಒಂದು 11 ಮಕ್ಕಳ ಸೇರ್ಪಡೆಯೂ ಆಗಿತ್ತು. ಹಾಗೆ ಮತ್ತೆ ಜಪ್ಪಿನ ಮಗುರು ಶಾಲೆಯನ್ನು ಈಗ ಅಭಿವೃದ್ಧಿಯತ್ತ ನಾವು ಕೈಗೊಳ್ಳುತ್ತಿದ್ದೇವೆ. ಅದು ನಮ್ಮ ಇಲ್ಲಿಯ ಪರಿಸರದಲ್ಲಿ ಅಂದರೆ ನಮಗೆ ಕೇಂದ್ರವಾಗಿರುವಂತಹ ಸ್ಥಳ ಅಂತ ಹೇಳಿದರೆ ಸರ್ಕಾರಿ ಪ್ರಾಥಮಿಕ ಶಾಲೆ. ಆ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಮೂಲಭೂತ ಸೌಕರ್ಯ ಕಡಿಮೆ ಇತ್ತು ಅಂತ ಹೇಳ್ಬೋದು. ತುಂಬ ಪಾಳು ಬಿದ್ದ ರೀತಿಯಲ್ಲಿ ಇದ್ದ ನಮ್ಮ ಸರ್ಕಾರಿ ಶಾಲೆ. ಅದಕ್ಕೆ ಬಣ್ಣ ಬಳಿಯುವುದಾಗಲಿ, ಹಾಗೆ ಶಾಲೆದ ಆವರಣಕ್ಕೆ ಇಂಟರ್ಲಾಕ್ಗಳನ್ನು ಮತ್ತು ಸಣ್ಣ ಪುಟ್ಟ ರಿಪೇರಿಗಳನ್ನು ನಮ್ಮ ಕೊಡುಗೈ ದಾನಿಗಳ ಮುಖಾಂತರ ನಾವು ಆದಷ್ಟು ನಮಗೆ ಸಾಧ್ಯವಾದಷ್ಟು ನಾವು ನವೀಕರಿಸಲು ಪ್ರಯತ್ನಿಸಿದ್ದೇವೆ. ಇನ್ನು ಮುಂದಿನ ದಿವಸದಲ್ಲಿ ಒಂದು ಉತ್ತಮವಾದ ಕಟ್ಟಡವನ್ನು ನಾವು ನಿರ್ಮಿಸಬೇಕಂತ ಎಲ್ಲರ ಆಶಯವೂ ಇದೆ. ಹಾಗೆ ಇದಕ್ಕೆ ಒಂದು 200-300 ಮಕ್ಕಳು ಸಹ ಬರಬೇಕು ಎಂಬ ಒಂದು ನಮ್ಮದು ಆಶಯವೂ ಉಂಟು. ಆ ಮಕ್ಕಳು ಈಗ ದಿನೇ ನಮ್ಮ ಇಲ್ಲಿ ಮಕ್ಕಳು ಸಂಖ್ಯೆಯು ಜಾಸ್ತಿ ಆಗ್ತಾ ಉಂಟು. ಅದಕ್ಕೆಲ್ಲರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇಲ್ಲಿಯ ಮುಖ್ಯ ಉಪಾಧ್ಯಾಯರಾಗವರೆಲ್ಲ ಟೀಮ್ ಒಳ್ಳೆಯ ಕಾರ್ಯ ಮಾಡ್ತಾ ಇರುವುದರಿಂದಲೇ ಒಳ್ಳೆಯ ಒಂದು ಶಿಕ್ಷಣ. ಮತ್ತು ಇಲ್ಲಿ ಅಡಿಗೆಯ ವ್ಯವಸ್ಥೆ ಮಾಡುವಂತಹ 2 ಅಕ್ಕಂದಿರಿದ್ದಾರೆ, ಅವರು ಒಳ್ಳೆಯ ಒಂದು ಆಹಾರವನ್ನು ಮಕ್ಕಳಿಗೆ ಕೊಡುವ ಮುಖಾಂತರ ಅವರು ಉತ್ತೇಜನವಾಗಿ ಶಾಲೆಗೆ ಬರ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹಾಗೆ ನಮಗೆ ಸರ್ಕಾರದಿಂದ ಏನೆಲ್ಲೂ ಕೊಡಲಿಕ್ಕೆ ನಮಗೆ ಸಾಧ್ಯ ಉಂಟಾ ಅದನ್ನು ಸಹ, ಹಾಗೆ ನಮ್ಮ ಕೊಡುಗೈ ದಾನಿಗಳು ಯಾರಿದ್ದಾರ ಮುಂದೆ ಬರ್ತಾರ ಅವರಿಗೆ ಎಲ್ಲರಿಗೆ ಸಹ ನಾವು ಅವರ ಸಹಕಾರದಿಂದ ಈ ಮೊದಲು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಉದ್ದೇಶದಿಂದ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಲಿ, ಹೆಚ್ಚು ಸಂಖ್ಯೆ ಸರ್ಕಾರಿ ಶಾಲೆಗೆ ಬರಲಿ ಮಕ್ಕಳು ಎಂಬ ಉದ್ದೇಶ, ಕನ್ನಡ ಮೀಡಿಯಂ ಶಾಲೆಯು ಒಂದು ಉಳಿಯಲಿ ಎಂಬ ಉದ್ದೇಶದಿಂದ ನಾವು ಇಲ್ಲಿ ಸಹಕಾರವನ್ನು ಹೆಚ್ಚಿನ ಕೊಡುಗೆಯನ್ನು ಯಾರೆಲ್ಲ ಕೊಡುಗೆ ಕೊಡ್ತಾರೆ ಅದಕ್ಕೆ ಹೆಚ್ಚಿನ ಸಂಪೂರ್ಣವಾಗಿ ನಾವು ಶಾಲೆಗೆ ಮುಟ್ಟಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಮುಂದಿನ ನಮಗೆ ಮುನೀರ್ ಸರ್ನ ಬಗ್ಗೆ ಹೇಳಬೇಕಂದ್ರೆ ನಮಗೆ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ಗೆ ಸಹ ತುಂಬ ಇಲ್ಲಿಯ ಪರಿಸರದ ಜನರಿಗೆ ಕಿಟ್ ನೀಡುವ ಮುಖಾಂತರವೂ ನಮಗೆ ಅಕ್ಕಿಯ ಕಿಟ್ಟನ್ನೆಲ್ಲ ವಿತರಣೆ ಮಾಡಿದ್ದಾರೆ. ಅವರಿಗೆ ನಾವು ಯಾವಾಗ ಸಹ ಅವರು ಮುಂದೆ ಬರುವುದಿಲ್ಲ, ಅಂದರೆ ಇವತ್ತು ನಮಗೆ ಒಂದು ಸಮಯ ನೀಡಿ ಮುಂದೆ ಬಂದಿದ್ದಾರೆ. ಹಾಗೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ನಮಗೆ ಒಂದು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಮತ್ತು JC ಟೀಮ್ನವರಿಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತೀನಿ. ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಶಂಕರಾನಂದ ಇನವಳ್ಳಿ ಅವರಿದ್ದಾರೆ, ಪಾರಂಪರಿಕ ವೈದ್ಯರು, ಪಂಡಿತರು. ಅವರೆಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿರ್ಬೋದು, ದೊಡ್ಡ ದೊಡ್ಡ ಕಾಯಿಲೆಗಳಿರ್ಬೋದು, ಎಲ್ಲವೂ ಕೂಡ ಮದ್ದನ್ನು ನೀಡುವ ಮೂಲಕ ಆ ಭಾಗದಲ್ಲಿ ತುಂಬ ಪ್ರಚಲಿತರಾಗಿದ್ದಾರೆ. ಶ್ರೀ ಶಂಕರಾನಂದ ಇನವಳ್ಳಿ ಅವರಿಂದ ಈಗ ಮಾಹಿತಿ. ಈ ಮರ ನೆಡುವುದರ ಮೂಲಕ
ಪರಿಸರ ಸಂರಕ್ಷಣೆ ಮಾಡ್ತದೆ. ಹಾಗೆ ನಮಗೆ ಮರಗಳ ಪರಿಚಯ ಬೇಕಾಗ್ತದೆ. ಉದಾಹರಣೆ, ನಮ್ಮ ಶಾಲೆ ಎದುರಿನಲ್ಲಿ ಒಂದು ಅಶೋಕ ಮರ ಉಂಟು. ಎಲ್ಲರೂ ಅದನ್ನು ಅಶೋಕ ಮರ ಅಂತ ಕರೀತಾರೆ. ಅದು ನಿಜವಾಗಿ ಅದು ಅಶೋಕ ಒರಿಜಿನಲ್ ಅಶೋಕ ಮರ ಅಲ್ಲ. ಎಲ್ಲರೂ ನೆನೆಸುವುದು ಏನೆಂದರೆ ಅದೇ ಅಶೋಕ ಮರ ಅಂತ. ಹಾಗೆ ನಮಗೆ ಪರಿಚಯ ಬೇಕು ಕೆಲವು ಮರಗಳದ್ದು. ಉದಾಹರಣೆಗೆ ನಮ್ಮ ಆಟಿ ಅಮಾವಾಸ್ಯೆ ದಿವಸ ನಾವು ತೇರೆಯ ಮರದ ಹಾಳೆ ಮರದ್ದು ಸಿಪ್ಪೆಯನ್ನು ರಸ ತೆಗೆದು ಕುಡಿತೇವೆ. ಆದರೆ ಕೆಲವು ಮರದ ಪರಿಚಯ ಇಲ್ಲದೆ ಕಾಸರಕ ಮರದ ಕೆತ್ತೆ ತೆಗೆದು ಕುಡಿದು ಎಷ್ಟೋ ಜನರು ಮರಣವನ್ನಪ್ಪಿದ್ದಾರೆ. ನಾವು ಪೇಪರ್ನಲ್ಲಿ ಪ್ರತಿ ವರ್ಷ ಒಂದೆರಡು ಮರಣವನ್ನು ನೋಡ್ತೇವೆ. ಮತ್ತು ಏನಾದರೂ ಅವರಿಗೆ ಅದರಿಂದ ಅಡ್ಡ ಪರಿಣಾಮವನ್ನು ನೋಡಿದ್ದೇವೆ. ಹಾಗಾಗಿ ಒಂದನೆಯದಾಗಿ ನಮಗೆ ಮರಗಳ ಪರಿಚಯ ಬೇಕು. ಹಾಗೆ ಕೆಲವೊಂದು ಮರಗಳು ಎಲರ್ಜಿಯನ್ನು ಕೊಡ್ತದೆ. ಈಗ ನಾವು ಯಾವುದೇ ಒಂದು ಹಿತ್ತಲಿಗೆ ಹೋಗಲಿ, ಹೆಚ್ಚಿನವರು ಕ್ರೋಟನ್ ಗಿಡ ನೆಡ್ತಾರೆ. ಅದು ನಿಜವಾಗಿ ಒಳ್ಳೆಯದಲ್ಲ. ಕೆಲವೊಂದು ಕ್ರೋಟನ್ ಗಿಡಗಳು ವಿಷಕಾರಿ ಅಂಶವನ್ನು ಉಂಟು. ಅದನ್ನು ಸಣ್ಣ ಮಕ್ಕಳು ತಿಂದು ಸತ್ತದ್ದು ಎಷ್ಟೋ ಉಂಟು. ಮತ್ತು ಅದು ನಮಗೆ ಏನೂ ಪ್ರಯೋಜನ ಕೊಡೋದಿಲ್ಲ. ನಾವು ಸುಮ್ಮನೆ ಅದಕ್ಕೆ ದಿನಾಲು ನೀರು ಹಾಕ್ತೇವೆ. ಅದಕ್ಕಿಂತ ನಮಗೆ ಯಾವುದೋ ಉಪಯುಕ್ತವಾದ ಕೆಲವೊಂದು ಸಸ್ಯಗಳನ್ನು ಮನೆ ಅಂಗಳದಲ್ಲಿ ನೆಡುವುದು ಒಳ್ಳೆಯದು. ಉದಾಹರಣೆ, ಒಂದು ದಾಳಿಂಬೆ ಮರ. ಇದೆಷ್ಟು ಪ್ರಯೋಜನಕಾರಿ ಅಂದರೆ, ಈ ಸಣ್ಣ ಮಕ್ಕಳಿಗೆ ಒಂದು 5 ವರ್ಷದಿಂದ ಸಾಧಾರಣ 3 ತಿಂಗಳಿಂದ ಒಂದು 6 ತಿಂಗಳಿಂದ ಮೇಲಿನ ಮಕ್ಕಳಿಗೆ ಬೇದಿ ಸ್ಟಾರ್ಟ್ ಆದರೆ ದಾಳಿಂಬೆ ಚಿಗುರನ್ನು ಜೀರಿಗೆ ಹಾಕಿ ಸ್ವಲ್ಪ ಹಾಲಲ್ಲಿ ಅರೆದು ಮಕ್ಕಳಿಗೆ ಕೊಟ್ಟರೆ ಯಾವುದೇ ಎಲೋಪತಿ ಮದ್ದಿಗಿಂತ ಬೇಗವಾಗಿ ಗುಣ ಆಗ್ತದೆ. ಹಾಗೆ ದೊಡ್ಡವರಿಗೆ ಈ ನಮ್ಮ ದಾಳಿಂಬೆಯ ಸಿಪ್ಪೆಯನ್ನು ಒಣಗಿಸಿಟ್ಟರೆ ಅದಕ್ಕೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ಬೇದಿಗೆ ದೊಡ್ಡವರು ತೆಗೆದುಕೊಂಡ್ರೆ ಗುಣ ಆಗ್ತದೆ. ನಾವು ಏನಾದರೂ ಒಂದು ಎಮರ್ಜೆನ್ಸಿ ಟೈಮ್ನಲ್ಲಿ, ಅಂದರೆ ರಾತ್ರಿ ಹೊತ್ತು ಏನಾಯಿತು, ಪ್ರಾಬ್ಲಮ್ ಆಯಿತು, ನಾವು ಮನೆ ಹಿತ್ತಲಲ್ಲೇ ಇದ್ದರೆ ಅದು ಬೇಗ ಗುಣವಾಗುವಂಥ ಔಷಧಿಯನ್ನು ಹೊಂದಿದೆ. ಹಾಗಾಗಿ ಇಂಥ ವಸ್ತುಗಳನ್ನು ಇಟ್ಟುವುದು ಒಳ್ಳೆಯದು. ಇನ್ನೊಂದು ತಿಮರೆ. ಈ ಹಿತ್ತಲಲ್ಲಿ ತಿಮರೆ ನೆಡುವುದರಿಂದ ನಮಗೇನಾಗ್ತದೆ, ಇದು ಬುದ್ಧಿಶಕ್ತಿಯನ್ನು ಜಾಸ್ತಿ ಕೊಡ್ತದೆ. ಈ ಪುತ್ತೂರಿನಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟ್ರು ಮಕ್ಕಳಿಗೆ SLC ಮಕ್ಕಳಿಗೆ ದಿನಾಲು ಸ್ವಲ್ಪ ತಿಮರೆಯನ್ನು ಕೊಡ್ತಿದ್ರು. ಆ ವರ್ಷ ಆ ಶಾಲೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ. ಹಾಗೆ ನಾವು ನಮ್ಮ ಹಿತ್ತಲಲ್ಲಿ, ನಮ್ಮ ಮನೆ ಹಿತ್ತಲಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ದಿನಾಲು, ಆದರೆ ಒಂದೇ ಏನೆಂದರೆ ತಿಮರೆ ರಸ ಕೊಡುವಾಗ ಸ್ವಲ್ಪ ಜೇನು ಹಾಕಿಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಕೆಲವು ಶೀತ ಪ್ರಕೃತಿಯ ಮಕ್ಕಳಿಗೆ ಶೀತ ಆಗುವ ಚಾನ್ಸಸ್ ಉಂಟು. ಕೆಲವು ಮಕ್ಕಳಿಗೆ ಏನಾಗೋದಿಲ್ಲ. ಶೀತ ಪ್ರಕೃತಿ ಇರುವ ಮಕ್ಕಳಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡೋದು ಒಳ್ಳೆಯದು. ಹಾಗೆ ಕೆಲವೊಂದು ಮರ ಎಲರ್ಜಿಯನ್ನು ಕೊಡ್ತದೆ. ಈಗ ತೇರೆ ಮರ ಅಂತ ಹೇಳ್ತೇವೆ ನಾವು. ಅದರ ಬುಡಕ್ಕೆ ಹೋದರೆ ಕೆಲವರಿಗೆ ಆಗುವುದಿಲ್ಲ, ಅಂದರೆ ಮೇಯೆಲ್ಲ ದಪ್ಪಾಗ್ತದೆ, ತುರಿಕೆ ಉಂಟಾಗ್ತದೆ. ಇದಕ್ಕೇನು ಯಾವುದೇ ಮದ್ದಿಲ್ಲ. ಏನು ಮಾಡಬೇಕಂದ್ರೆ 3 ದಿನ ಶಾಂತಿಯ ಮರಕ್ಕೆ 9 ಸುತ್ತು ತಿರುಗಿದ್ರೆ ಆಟೋಮೆಟಿಕ್ಕಾಗಿ ಗುಣ ಆಗ್ತದೆ. ಶಾಂತಿಯ ಮರಕ್ಕೆ ಪರಿಸರದಲ್ಲಿ ನಮಗೆ ಗುಣ ಆಗುವಂಥ ಕೆಲವೊಂದು ಇದಿರ್ತದೆ. ಅದಕ್ಕೆ ಎಲರ್ಜಿ ಯಾವುದೇ ಮದ್ದು ತೆಗೆಯುವ ಅಗತ್ಯವಿಲ್ಲ. ಶಾಂತಿ ಮರಕ್ಕೆ 3 ದಿನ ಒಂದು ನೀರು ಹಾಕಿ ಒಂದು 9 ಸುತ್ತು ತಿರುಗಿದ ತಕ್ಷಣ ಗುಣ ಆಗ್ತದೆ. ಇದೆಲ್ಲ ಸಣ್ಣದಿರುವಾಗ ನಾವು ತಿಳಿದುಕೊಳ್ಳೋದು ಒಳ್ಳೆಯದು. ಹಾಗೆ ನಮ್ಮ ಮನೆಯ ಪರಿಸರದಲ್ಲಿ ಈಗ ಉದಾಹರಣೆ ಒಂದು ಅಮೃತ ಬಳ್ಳಿ ನೆಟ್ಟರೆ ಯಾವುದೇ ಜ್ವರ ಆಗಲಿ, ಡೆಂಗ್ಯೂ ಆಗಲಿ, ಚಿಕನ್ ಗುನ್ಯ ಆಗಲಿ, ಈಗ ಮೊನ್ನೊಂದು ಕೊರೋನಾ, ಯಾವುದೇ ಜ್ವರಕ್ಕೆ, ಶೀತ ಜ್ವರ ಆಗಲಿ, ಅಮೃತ ಬಳ್ಳಿ ಕಷಾಯ ನಿಜವಾಗಿ ಕುಡಿದ್ರೆ ಒಳ್ಳೆಯದು. ಹಾಗೆ ಆದರೆ ಒಂದು ಉಂಟು, ನಾವು ಯಾವುದೇ ಒಂದು, ಈಗ ಉದಾಹರಣೆ ಈ ಕಿರಾತಗಡ್ಡಿ ಮಕ್ಕಳಿಗೆ ಕೊಡ್ತಾರೆ. ಏನು ಯಾಕೆ, ಹುಳದ ಬಾಧೆಗೆ, ಮತ್ತು ಯಾವುದಾದ್ರೂ ಎಲರ್ಜಿ ಇದ್ದರೆ, ಇಲ್ಲದ್ರೆ ಕೆಲವು ಶುಗರಿಗೆ ಕೈಬೇವಿನ ರಸ ಕೊಡ್ತೇವೆ. ಆದರೆ ಒಂದು ತಿಳಿದುಕೊಳ್ಬೇಕೆಂದರೆ ನಾವು 15 ml ಸಣ್ಣ ಮಕ್ಕಳಿಗೆ ಒಂದು 7 ml, ದೊಡ್ಡವರಿಗೆ 15 ml. ಕೆಲವರು ಏನು ಮಾಡ್ತಾರೆ, ಒಳ್ಳೇದಂತೇಳಿ ಒಂದೊಂದು ಲೋಟ ಕುಡಿತಾರೆ. ನಿಜವಾಗಿ ಒಳ್ಳೆಯದಲ್ಲ. ಅದು ಒಳ್ಳೆಯದಾಗುವುದಕ್ಕಿಂತ ಕೆಟ್ಟ ಪರಿಣಾಮ ಆಗುವ ಚಾನ್ಸ್ ಉಂಟು. ಉದಾಹರಣೆಗೆ ಲೋಳೆ ರಸ, ಕೈಬೇವು, ಕಿರಾತಗಡ್ಡಿ ಇಂಥದ್ದೆಲ್ಲ ಮಕ್ಕಳಿಗೆ ಆದರೆ ಒಂದು 7 ml, ದೊಡ್ಡವರಿಗೆ ಒಂದು 15 ml. ದಯವಿಟ್ಟು ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಒಳ್ಳೆಯದಲ್ಲ. ಕೆಲವರು ಡಯಾಬಿಟಿಸ್ಗೆ ಒಳ್ಳೆಯದಂತ ಕೈಬೇವು ಕುಡಿತಾರೆ, ಪಿತ್ತಕ್ಕೆ ಒಳ್ಳೆಯದಂತ ಲೋಳೆ ರಸ ಕುಡಿತಾರೆ. ಇದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿರುವಾಗ ಕಲಿತರೆ ಒಳ್ಳೆಯದು. ಹಿಂದೆಲ್ಲ ಏನು ಮಾಡ್ತಿದ್ವಿ, ಈಗೆಲ್ಲ ನಾವು ಯಾವುದೇ ಒಂದು ಕಾಯಿಲೆ ಆದಾಗ ಡಾಕ್ಟ್ರಲ್ಲಿ ಹುಡ್ತಾರೆ. ಮೊದಲೆಲ್ಲ ಹಳ್ಳಿಗಳಲ್ಲಿ ಡಾಕ್ಟ್ರಲ್ಲಿ
ಇರಲಿಲ್ಲ. ಹಾಗೆ ಮನೆಯಲ್ಲೇ ನಾವು ಮದ್ದು ಮಾಡ್ತಿದ್ದೆವು. ಎಷ್ಟೋ ಗುಣದ ಉದಾಹರಣೆಗಳುಂಟು. ಮತ್ತು ಕೆಲವೊಂದು ಉದಾಹರಣೆ, ಈಗ ನಾವು ಹಳದಿ, ನಾವು ಅಂಗಡಿಯಿಂದ ಹಳದಿ ತರುವ ಬದಲು ಅಲ್ಲಿ ಏನೋ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಏನೋ ಹುಡಿಯೆಲ್ಲ ಮಿಕ್ಸ್ ಮಾಡ್ತಾರೆ. ನಾವು ಮನೆಯಲ್ಲೇ ಹಳದಿ ನೆಟ್ಟು ಅದನ್ನೀಗ ಮನೆಗೆ ಹಚ್ಚುವಾಗಲಾಗಿ ಹುಡಿಯನ್ನು ಹಚ್ಚಬೇಡಿ. ಯಾವಾಗಲೂ ನಾವು ಹುಡಿ ಮಾಡಿ ತರ್ತೇವಲ್ಲ ಅರಸಿನ ಹುಡಿ, ಅದಕ್ಕಿಂತ ನಾವು ಮನೆಯಲ್ಲೇ ಹುಡಿ ಮಾಡಿ ಸೇವಿಸುವುದು ಒಳ್ಳೆಯದು. ಯಾವುದಾದ್ರೂ ಒಂದು ಚರ್ಮ ರೋಗಕ್ಕೆ ಆಗ್ತದೆ, ಯಾವುದಾದ್ರೂ ಕೀಟಗಳು ಕಚ್ಚಿದರೆ ಅದಕ್ಕೆ ಹಚ್ಚಿದರೆ ಒಳ್ಳೆಯದು ಯಾವುದು, ಹಳದಿ. ಆದರೆ ನಾವು ತೆಗೆದುಕೊಳ್ಳುವಾಗ ಹುಡಿಯನ್ನು ಹಚ್ಚಬೇಡಿ ದಯವಿಟ್ಟು. ಅದು ಸಹ ಎಲರ್ಜಿ ಕೊಡುವ ಚಾನ್ಸಸ್ ಉಂಟು, ಯಾವುದಾದ್ರೂ ಕೆಮಿಕಲ್ ಹಾಕಿರ್ತದೆ. ಮತ್ತೊಂದು, ನಾವು ಮನೆ ಅಂಗಳದಲ್ಲಿ, ಹೆಚ್ಚಿನ ಹಿಂದೂಗಳ ಮನೆ ಅಂಗಳದಲ್ಲಿ ತುಳಸಿ ಇರ್ತದೆ. ಅದು ಸಹ ಹಾಗೆ ನಮಗೆ ಯಾವುದೇ ಕೆಮ್ಮಿಗೆ, ಯಾವ ಥರದ ಕೆಮ್ಮಿಗೂ ತುಳಸಿ ರಸ ತೆಗೆದುಕೊಳ್ಳುವುದು ಒಳ್ಳೆಯದು. ಆದರೆ ತೆಗೆದುಕೊಳ್ಳುವಾಗ ಅದರೊಟ್ಟಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ತೆಗೆದುಕೊಳ್ಳುವುದು ಒಳ್ಳೆಯದು. ಹಾಗೆ ನಮ್ಮ ಸುತ್ತಮುತ್ತ ಇರುವ ಮದ್ದುಗಳನ್ನು ನಾವು ತೆಗೆದುಕೊಂಡು ನಮ್ಮ ಕೆಲವೊಂದು ಚಿಕ್ಕ ಪುಟ್ಟ ಕಾಯಿಲೆಗೆ ಗುಣ ಆಗುವಂಥ ಸಾಧ್ಯತೆ ಇದೆ. ಉದಾಹರಣೆ, ಈಗ ಹುಡುಗಿಯರಿಗೆ ಸಾಧಾರಣ ಒಂದು ಹೊಟ್ಟೆ ನೋವು ಬರ್ತದೆ ತಿಂಗಳಾಗುವಾಗ. ಅದಕ್ಕೆ ಈ ನಮ್ಮ ಒಳ್ಳೆ ಕೊಡಿ ಅಂತ ಉಂಟು, ಅದನ್ನು ಜೀರಿಗೆ ಹಾಕಿ ಕುಡಿದರೆ ಒಂದು 3-5 ದಿನ 100% ಗುಣ ಆಗ್ತದೆ. ನಾವು ಅದೇ ಎಷ್ಟೋ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಅದನ್ನು ಅನುಭವಿಸಿದ್ದಾರೆ. ಹಾಗೆ ಸಣ್ಣದಲ್ಲೇ ನೀವು ಅದನ್ನು ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನ ಉಪಯೋಗಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಹಳ ಉಪಯುಕ್ತ ಮಾಹಿತಿಗಳನ್ನು ನೀಡಿರುವಂಥ ಶಂಕರಾನಂದ ಐನವಳ್ಳಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸಿದ್ದೇನೆ. ಜೋರಾದ ಚಪ್ಪಾಳೆ, ಕ್ಲಾಪ್ಸ್ ಗೋ. ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು JCI ಮಂಗಳೂರಿನ ಅಧ್ಯಕ್ಷರು JC ಸುಷ್ಮಾ ಭಂಡಾರಿ ಅವರು. ಈಗ ಅಧ್ಯಕ್ಷೀಯ ನೆಲೆಯಲ್ಲಿ 2 ಮಾತಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಮತ್ತೆ ಮುದ್ದು ಮಕ್ಕಳಿಗೆ ಅಭಿನಂದನೆಗಳು. ನಾನು 60ನೇ ವರ್ಷ JCI 60 ವರ್ಷದ ಪಾದಾರ್ಪಣೆಯಲ್ಲಿದೆ. ಆ JCI ಮಂಗಳೂರಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನನಗೂ ಕೆಲವೊಂದು ಜವಾಬ್ದಾರಿಗಳಿವೆ. ಸೊ ಆ ಜವಾಬ್ದಾರಿಗಳ ಬಗ್ಗೆ ಲೆಕ್ಕ ಹಾಕಿ ನೋಡುವಾಗ, ಅಂದರೆ ನನ್ನ ಘಟಕದ ಸದಸ್ಯರು ಮೊದಲು ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ ಅವರೆಲ್ಲ ಯಾವುದೇ ಒಂದು ಸ್ಕೂಲನ್ನು ಚೂಸ್ ಮಾಡುವಾಗ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟದ್ದು ನಾವೇ ಕಟ್ಟಿಕೊಟ್ಟ ಒಂದು ಶಾಲೆಗೆ ಯಾಕೆ ನೀವು ಹೋಗಬಾರ್ದು, ಯಾಕೆ ಅಲ್ಲಿ ಅಗತ್ಯತೆಗಳನ್ನು ಪೂರೈಸಬಾರ್ದು ಅಂತ ಹೇಳಿ ನನಗೆ ಹೇಳಿಕೊಟ್ರು. ಅಂದರೆ ಆ್ಯಕ್ಚುಲಿ ನನಗೆ ಸಹ ಗೊತ್ತಿರಲಿಲ್ಲ ಈ ಸ್ಕೂಲ್ ಇದೆ. JCIಗೆ ಫಸ್ಟ್ ಆಫ್ ಆಲ್ JCIಗೆ ಬಂದ ಮೇಲೆ ನನಗೆ ಜಪ್ಪಿನ ಮೊಗರಲ್ಲಿ ಒಂದು ಶಾಲೆ ಇದೆ ಅಂತ ಗೊತ್ತಾದದ್ದು. ಇಲ್ಲಿ ಜಾಸ್ತಿ ನಾನು JCIಯಲ್ಲಿ ಇರೋದಿರ್ತಿದ್ರೆ ನನಗೆ ಈ ಶಾಲೆ ಇಲ್ಲಿ ಇದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ಈಚೆ ಬರುವವರು ಇಲ್ಲ. ಹಾಗೆ ಇಲ್ಲಿ ಬಂದು ಒಮ್ಮೆ ನೋಡುವ, ಮಾತಾಡುವ, ಹೇಗಿದೆ ಸ್ಕೂಲು ಏನು ಅಂತ ನೋಡಿ ಬರುವಾಗ ನನಗೆ ಫಸ್ಟಿಗೆ ಖುಷಿ ಆದದ್ದು ಹೇಳಿದರೆ, ನಾನು ಬಂದು ಕೂತು ಮಾತಾಡಿದ ಒಬ್ಬ JC ವ್ಯಕ್ತಿ ಹತ್ರನೇ, JCಯಲ್ಲೇ ಇರುವವರು ಮೋಹನ್ ಅವರು ನಂಗೆ ತುಂಬ ಹೆಲ್ಪ್ ಆಯ್ತು. ಯಾಕಂದ್ರೆ ಅವರಿಗೆ JC ಬಗ್ಗೆ ನಾನು ತುಂಬ ಹೇಳಬೇಕು ಅಂತಿಲ್ಲ, ಯಾರಿಗೆ ಗೊತ್ತಿರೋದ್ರೆ ನಾವು ಒಮ್ಮೆ ಹೇಳಬೇಕಾಗ್ತದೆ JC ಅಂದರೆ ಏನು, ಯಾಕೆ JC ತುಂಬ ನಮಗೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗೆ ಹೆಲ್ಪ್ ಆಗ್ತದೆ ಅಂತ. ಸೊ ಅವರಿರುವ ಕಡೆ ನನಗೆ ತುಂಬ ಹೆಲ್ಪ್ ಆಯಿತು, ಈಸಿಲಿ ಹೋಗ್ಲಿಕ್ಕಾಯಿತು. ಮತ್ತೆ ಇಲ್ಲಿ ಯಾವುದು ಅವಶ್ಯಕತೆಗಳು ಏನಿರುವ ಹೇಳುವಾಗ ಅವರಿಗೆ ಬೋರ್ಡ್ ಇಲ್ಲ ಹೇಳಿದ್ರು. ಸೊ ನಮಗೆ ಸಹ ಒಂದು JCI ಮಂಗಳೂರು ಕಡೆಯಿಂದ ಒಂದು ಸಮಾಜಕ್ಕೆ ಒಳಿತಾಗುವ ಹಾಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡುವಾಗ ಈ ಶಾಲೆಗೆ JC ಒಂದು ಬೋರ್ಡನ್ನು ದಾನ ಮಾಡಿದ್ದೇವೆ, ಪರ್ಮನೆಂಟ್ ಬೋರ್ಡ್. ಅದಕ್ಕೆಲ್ಲ ಸದಸ್ಯರಿಗೆ, ನನ್ನ ಘಟಕದ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಇನ್ನೊಂದು ಏನು ಹೇಳಿದರೆ, ಈಗ ಇದು ನಾನು 60ನೇ ಅಧ್ಯಕ್ಷ ಆಗಿರ್ಬೋದು, ನಮ್ಮ ನಮ್ಮ ಘಟಕಕ್ಕೂ 60ನೇ ವರ್ಷ. ನಮ್ಮಲ್ಲಿ 60ನೇ ವರ್ಷವನ್ನು ಒಂದು ತುಂಬ ಉಪಯುಕ್ತವಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ನಮ್ಮದು ಮೀಟಿಂಗಲ್ಲಿ ಮಾತಾಡ್ತಿರುವಾಗ 60ನೇ ವರ್ಷದ ಮೊದಲನೇದಾಗಿ ಎಲ್ಲ ಕಡೆ 60 ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಫಸ್ಟಿಗೆ, ಅಂದರೆ 60 ವರ್ಷಕ್ಕೆ 60 ಗಿಡ. ಸೊ 60 ಗಿಡದ ಮೊದಲನೇ ಹೆಜ್ಜೆ ನಾವು JCI ಏನು ಕಟ್ಟಿಕೊಟ್ಟ ಶಾಲೆಯಲ್ಲೇ ಆರಂಭ ಮಾಡಿದ್ದೇವೆ. ಇನ್ನು ಈ ಮಕ್ಕಳು ಅಂದರೆ ಈಗ ನಿನ್ನೆ ನಾನು ಆಕಸ್ಮಿಕವಾಗಿ ಈ ಸ್ಕೂಲಿಗೆ ಬರುವವಳು ಇರಲಿಲ್ಲ, ಜಸ್ಟ್ ಇಲ್ಲಿ ಬಂದು ನೋಡಿ ಹೋಗುವ ಹೇಗೆ ಎಲ್ಲ ಇದೆ ಹೇಳುವಾಗ, ಅನ್ಫಾರ್ಚುನೇಟ್ ನಾನು ಬರುವಾಗ ಇಲ್ಲಿ ಮಕ್ಕಳು ಡ್ರಾಯಿಂಗ್ ಮಾಡ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಸಹ ಆಯಿತು ಮಕ್ಕಳ ಜೊತೆ. ಯಾಕಂದ್ರೆ ನನಗೆ ಸಹ ನನ್ನ ಓಲ್ಡನ್ ಡೇಸ್ ಒಮ್ಮೆ ನೆನಪಾಯಿತು. ಅದಕ್ಕೂ ನಾನು JCIಗೆ ತುಂಬ ಆಭಾರಿ, ಯಾಕಂದರೆ ಅದೇ ಒಂದು ಪ್ಲಾಟ್ಫಾರ್ಮ್ ನನ್ನನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ನಾನು ಜಾಸ್ತಿಯಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನು ಮುಂದಕ್ಕೆ ನನ್ನ ಆಶೆ ಏನು ಹೇಳಿದ್ರೆ, ಇದೇ ಸಣ್ಣ ಮಕ್ಕಳು ದೊಡ್ಡದಾಗಿ ಅವರಿಗೂ 18 ವರ್ಷದ ನಂತರ
JCIಗೆ ಸೇರಿಕೊಂಡು ಒಳ್ಳೊಳ್ಳೆ ಉತ್ತಮ ಕಾರ್ಯಕ್ರಮಗಳನ್ನು ಇನ್ನು ಮುಂದಕ್ಕೆ ಮಾಡಿಕೊಂಡು ದೇಶ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸಲಿ ಅಂತ ಹೇಳಿ ಆಶಿಸ್ತೇನೆ. ಈ ಅವಕಾಶಕ್ಕಾಗಿ JCI ಮಂಗಳೂರಿನ ಘಟಕ ನನ್ನ ಜೊತೆ ಕೈ ಜೋಡಿಸಿರುವ ನನ್ನ ಎಲ್ಲ ಸೆಕ್ರೆಟರಿ, ಟ್ರೆಷರರ್, ಸದಸ್ಯರು ಎಲ್ಲರೂ ಇದ್ದಾರೆ. ಎಲ್ರಿಗೂ ನಾನು ಹೃತ್ಪೂರ್ವಕ ವಂದನೆಗಳು. ಈಗ ಒಂದು ಸಣ್ಣ ಬದಲಾವಣೆ, ನಮ್ಮ ವಲಯ ಉಪಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, JC ರವಿಚಂದ್ರ ಪಾಟಾಳಿ ಅವರು. ಸರ್, ತಾವು ಎರಡು ಮಾತಾಡಿ ಅವರಿಗೇನೋ ಕೊಡುಗೆಯನ್ನು ಕೊಡ್ಲಿಕ್ಕೆ ಉಂಟಲ್ಲ, ಕೊಡ್ಬೋದು. ಕಳೆದ ವಾರ ನಮ್ಮ ವಲಯದ ಮಧ್ಯಂತರ ಸಮ್ಮೇಳನ JCI ಮಡಂತೇರ್ನಲ್ಲಿ ನಡೆದಿತ್ತು. ಈ ಒಂದು ಸಮಾರಂಭದಲ್ಲಿ ನಾವು ನಮ್ಮ JCI ಮಂಗಳೂರವರಿಗೆ ಒಂದು ಅವಾರ್ಡ್ ಇತ್ತು. ಆ ಅವಾರ್ಡನ್ನು ತಗೊಳ್ಳಿಕ್ಕೆ ಅವರು ಉಪಸ್ಥಿತರಿರಲಿಲ್ಲ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಆ ಒಂದು ಅವಾರ್ಡನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕು ಅಂತ ವಲಯಾಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. JCIಯ ಮಧ್ಯಂತರ ಅಧಿವೇಶನದಲ್ಲಿ ಮಂಗಳೂರು JCI ಮಂಗಳೂರಿಗೆ ನೀಡಿದಂಥ ಒಂದು ಟ್ರೋಫಿ, ಆ ಕಾರ್ಯಕ್ರಮಗಳ ಅರ್ಧ ವಾರ್ಷಿಕ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಸಿಕ್ಕಿದಂಥ ಟ್ರೋಫಿ. ಇನ್ನಷ್ಟು ಒಳ್ಳೆಯದ ಟ್ರೋಫಿ ಒಂದಾಯಿತು, ಇನ್ನಷ್ಟು ಜಾಸ್ತಿ ಟ್ರೋಫಿಗಳು ಬೇಕಿತ್ತೇನೋ ಅನಿಸ್ತದೆ. ಕಡಿಮೆ ಅಂತ ಕಾಣುತ್ತೆ ನನಗೆ, ಇನ್ನು ಜಾಸ್ತಿ ಆಗ್ಬೋದಲ್ಲ. ಹಾಂ, ಶ್ರೀಯುತ ಮೋಹನ್ ನಕ್ರೆ ಅವರೀಗ. ನಾನು ಈ ಸಂದರ್ಭದಲ್ಲಿ ಎಲ್ಲ JCI ಅಧ್ಯಕ್ಷರಲ್ಲಿ ಬಂದಂಥ ಹಿರಿಯರಲ್ಲಿ, ಕಿರಿಯರಲ್ಲಿ ಮತ್ತು ದಾನಿಗಳಲ್ಲಿ, ನಮ್ಮ ಕಾರ್ಪೊರೇಟರ್ ಇದ್ದಾರೆ, ಎಲ್ಲರಲ್ಲಿ ನಾನು ಇದು ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ನಮ್ಮದು ಮುಂದಿನ ಅಧ್ಯಕ್ಷರಿಗೆ ನಾನು ಈಗಲೇ ಸರ್ಕ್ಯುಲರನ್ನು ಕೊಟ್ಟಿದ್ದೇನೆ. ವಲಯ ಅಧ್ಯಕ್ಷರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಒಂದು ರೆಕಗ್ನೇಷನ್ ಮನ್ನಣೆಯನ್ನು ಅದರಲ್ಲಿ ನಾನು ಗುರುತಿಸಿದ್ದೇನೆ. ಅದು ಏನಂದರೆ ಬಡ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ. ಈ ವಿಚಾರವನ್ನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಸೂಕ್ತ ಅಂತ ಅನ್ನಿಸ್ತು, ಅದಕ್ಕಾಗಿ ಅವಕಾಶವನ್ನು ಪಡ್ಕೊಂಡಿದ್ದೇನೆ. ನಮ್ಮಲ್ಲಿ ದಾನಿಗಳಿದ್ದಾರೆ, ಹಿರಿಯರಿದ್ದಾರೆ, ದಯವಿಟ್ಟು ನೀವು ಒಳ್ಳೆಯ ಒಂದು ಮನಸ್ಸನ್ನು ಮಾಡಿ ಇವತ್ತು ಊರಿಗೊಂದು ಸಾರ್ವಜನಿಕ ಒಂದು ದೇಗುಲ ಅಂತ ಇದ್ರೆ ಅದು ಸರ್ಕಾರಿ ಶಾಲೆ. ಅದರಲ್ಲಿ ಒಂದು ಕವಿ ಹೇಳ್ತೇನೆ ನೋಡಿ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಈ ವಿಚಾರವನ್ನ ನಾವು ಮನದಟ್ಟು ಮಾಡಿಕೊಂಡು ಆ ಬಡ ವಿದ್ಯಾರ್ಥಿಗಳನ್ನು ಗುರುತಿಸು. ಒಬ್ಬ ದಾನಿ ಒಂದು 2 ಬಡ ವಿದ್ಯಾರ್ಥಿಗಳನ್ನು ಕನಿಷ್ಠ SLC ವರೆಗೆ ದತ್ತು ಸ್ವೀಕಾರ ಮಾಡಿದಂತಾದ್ರೆ ಮುಂದಿನ ಭವಿಷ್ಯತ್ತಿನಲ್ಲಿ ಅವನು ಮತ್ತೆ ಬಡ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿ ಶಿಕ್ಷಣವನ್ನು ಕೊಡಿಸ್ತಾನೆ. ಈ ನಿಟ್ಟಿನಲ್ಲಿ ದಾನಿಗಳು ಮತ್ತು ಇದರ ಬಗ್ಗೆ ನಮ್ಮ ಕಾರ್ಪೊರೇಟ್ಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಬೇಕು. ಮತ್ತೆ ವಿಶೇಷವಾಗಿ ಅಧ್ಯಕ್ಷರಿಗೆ ವಲಯಾಧ್ಯಕ್ಷರ ಅಧಿಕೃತ ಭೇಟಿ ಸಂದರ್ಭದಲ್ಲಿ ಮನ್ನಣೆ ಕೂಡ ಇದೆ. ಇದು ಕಾರ್ಯಕ್ರಮ ಮನ್ನಣೆಗಾಗಿ ಮಾಡುವುದಲ್ಲ, ನಾವು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಶಿಕ್ಷಣಕ್ಕಾಗಿ ಅಂತ ನಾನು ಮನವಿಯನ್ನು ಮಾಡ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಪೆರ್ಮನೂರು ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು JC ಗೀತಾ ಸಲ್ದಾಣ್ ಅವರು, ಅವರನ್ನು JC ಅಂತ ಗುರುತಿಸ್ತೇನೆ ನಾನು. ಈಗ JC ಕಾರ್ಯಕ್ರಮ ಆದ್ದರಿಂದ ನಮ್ಮ JCI ಮಂಗಳೂರು ಗೋತ್ರಿಯ ಉಪಾಧ್ಯಕ್ಷರು ಕೂಡ ಹೌದು. ಈಗ ವಂದನಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ಕೊತಿದ್ದೇನೆ. ಸರಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟಕರಾಗಿ JC ರಾಯ್ ಉದಯರವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಬಹಳ ದೂರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಇಲಾಖಾ ಪರವಾಗಿ, ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಹಾಗೂ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು JC ಸೂಕ್ಷ್ಮ ಭಂಡಾರಿ ಇವರು ವಹಿಸಿದ್ದರು. JC ಸೂಕ್ಷ್ಮ ಭಂಡಾರಿ ಅವರು ಬಹಳಷ್ಟು ತಲೆ ಮೇಲೆ ಈ ವರ್ಷ ನಾನು ಬಹಳಷ್ಟು ಸಮಾಜಕ್ಕೆ, ಶಾಲೆಗಳಿಗೆ, ಎಲ್ಲರಿಗೂ ಈ JC ವತಿಯಿಂದ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಎಂಬ ಒಂದು ಆಶೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಅವರು ಈ ಶಾಲೆಯನ್ನು ಆರಿಸಿ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಶಾಲೆಗೆ ಬೋರ್ಡನ್ನು ಮತ್ತು ಮಕ್ಕಳಿಗೆ ಇನ್ನಿತರ ವಿಚಾರಗಳನ್ನೆಲ್ಲ ಕೊಡ್ಲಿಕ್ಕೆ ಸಹಕಾರಿ ಮಾಡಿದ್ದಾರೆ. ಮೇಡಮ್, ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅಂತ ಹೇಳುತ್ತಾ ಇಲಾಖಾ ಪರವಾಗಿ ಹಾಗೂ ಶಾಲೆಯ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ಏರಿಯಾದ ಕಾರ್ಪೊರೇಟರ್ ಆದಂಥ ಶ್ರೀಮತಿ ವೀಣಾ ಮಂಗಳ ಮೇಡಮ್ ಯಾವತ್ತೂ ನಮ್ಮ ಈ ಶಾಲೆಗೆ ಒಂದು ಬೆಂಗಾವಲಾಗಿದ್ದಾರೆ. ಅವರು ನಮ್ಮ ಶಾಲೆಗೆ ಬಹಳಷ್ಟು ಒಂದು ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಏರಿಯಾದಲ್ಲಿ ಶಾಲೆ ಇರುವಾಗ ನನ್ನ ಶಾಲೆ, ನನ್ನ ಊರ ಶಾಲೆ ಎಂಬ ಅಭಿಮಾನ ಉದ್ದಂತಹ ವ್ಯಕ್ತಿ ಅವರು. ತುಂಬ ಈ ಶಾಲೆಗೆ ನಾನು ಬಂದಂದಿಂದ ನೋಡ್ತಾ ಇದ್ದೇನೆ, ಸಹಕರಿಸ್ತಾ ಇದ್ದಾರೆ.
ಮೇಡಮ್, ನಿಮ್ಮ ಮುಂದಿನ ಜೀವನ ಉಜ್ವಲ ಆಗಲಿ ಹಾಗೂ ಶಾಲೆಗೆ ಸಹಕರಿಸಿದ ನಿಮಗೆ ಇನ್ನೂ ದೇವರು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಹೇಳುತ್ತಾ ನಿಮ್ಮನ್ನು ಸಹ ನಾನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ಶಂಕರಾನಂದ ಇವರು. ಬಹಳ ಸೂಕ್ತವಾದಂತ ಈಗಿನ ಈ ಮಕ್ಕಳಿಗೆ ಬೇಕಾದಂತ ಒಂದು ಮನೆ ಮದ್ದಿನ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ಅವರು ತಿಳಿ ಹೇಳಿದ್ದಾರೆ. ನಿಜವಾಗಿ ಇದು ಈಗಿನ ಟೈಮ್, ಈ ಒಂದು ಪ್ಯಾಂಡಮಿಕ್ ಟೈಮಿಗೆ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಸರ್, ಬಹಳ ಉತ್ತಮವಾದ ಮಾಹಿತಿಯನ್ನು ಔಷಧ ಬಗ್ಗೆ ಎಲ್ಲ ಹೇಳಿದ್ದೀರಿ. ಇದು ನಾಳಿನ ನಮ್ಮ ಪರಿಸರದ ಕಾರ್ಯಕ್ರಮಕ್ಕೆ ಬಹಳ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಈ ಶಾಲೆಯವರು ಮಾಡಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. JC ರವಿಚಂದ್ರ ಸರ್ ಇವತ್ತು ವಲಯ ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ಈ ಶಾಲೆಗೆ ಒಂದು ಗಿಡವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನ ನೆನಪಿನಲ್ಲಿ